ದೇವನುಳೈಕ್ಯ ಪದವನ್ನು ಜಯಿಸಿ ಫಲದೈವರೊಂದಿ ಮತಗೊಳಿರವೋ ಭಗವಾನ್ ಶ್ರೀಕೃಷ್ಣ ಕಾಪಾಡು ಸ್ವಾಮಿ. ನಿನ್ನ ದಯವೊಂದು ಅಲ್ಲದೆ ಇರ್ತಿದ್ರೆ ಪಾಂಡವರು ಹೇಳ ಹೆಸರಿಲ್ಲದೆ ಎಲ್ಲಿಯೋ ಗಾಳಿಗೆ ತರಗೆಲೆ ಹಾರಿ ಹೋಗುವ ಹಾಗೆ ಹೋಗ್ತಿದ್ರು. ಸಂಜೀವನಾದ ನೀನು ಜೀವನವನ್ನು ಪಾಂಡವರಿಗೆ ಬಿಟ್ಟುಕೊಟ್ಟೆ. ವನವಾಸದ ಈ ಅವಧಿಯಲ್ಲಿ ಮೊನ್ನೆ ನಡೆದಿರುವಂತಹ ಒಂದು ಘಟನೆ ಪಾಂಡವರ ಬುಡವನ್ನೇ ಅಲುಗಿಸುವಂತದ್ದು. ದೇಹಿ ಅಂತ ಬೇಡಿದವರಲ್ಲಿ ನಾಸ್ತಿ ಅಂತ ಹೇಗೆ ಹೇಳಲಿ ಪ್ರಭು? ಹತ್ತು ಅಂತ ಹೇಳಿದೆ. ಏನು ನಿನ್ನ ಕಷ್ಟ ಅಂತ ಕೇಳಿದೆ. ಜೀವದಾನ ಕೊಡು ಅಂತ ಕೇಳಿದಾವ. ಅಭಯ ಪ್ರದಾನವನ್ನು ಮಾಡಿದೆ. ಇದಕ್ಕೆ ಕೃಷ್ಣ ಸಾಕ್ಷಿ ಅಂತ ನುಡಿಯನ್ನು ಪ್ರತ್ಯೇಕವಾಗಿ ಇಟ್ಟೆ. ಮತ್ತೆ ಗೊತ್ತಾಯಿತು ಮಾವ ಕಂಸನ ಕೊಂದ ಭಾವ ಹಾಗೆ ಅಂತ. ಅವನ ಪ್ರಾಣಕ್ಕೆ ಕುತ್ತಾಗಿ ನಿಂತವ, ಅವನ ಜೀವಾಪಹರ ಮಾಡ್ತೇನೆ ಅಂತ ಹೇಳಿದವ ಮತ್ತೊಬ್ಬನಲ್ಲ ದೇವಕೃಷ್ಣ ಅಂತ ಅರ್ಥವಾಯಿತು. ಧರ್ಮರಾಯನ ಪಾದಬುಡಕ್ಕೆ ವಿಚಾರವನ್ನು ಬಿಟ್ಟೆ. ಭೀಮನೇ ಆದಿಯಾಗಿ ಪಂಚ ಪಾಂಡವರು ಬಹಳಷ್ಟು ಚಿಂತಿಸಿದೆವು ನಾವು. ದೇವರ ಹೆಸರು ಹೇಳಿ ಒಬ್ಬನಿಗೆ ಪ್ರಾಣದಾನ ಮಾಡಿದ ನಾವುಗಳು ಅವರ ಹೆಸರು ಹೇಳಿ ಬಿಟ್ಟು ಬಿಡುವುದಲ್ಲ. ನಾವು ನಡ್ಕೊಳ್ಳುವುದು ನಮಗೆ ಸ್ವಭಾವ, ನಮ್ಮ ಧರ್ಮ ಅಂತ ನಮ್ಮ ಅಣ್ಣನಾದಂತಹ ಧರ್ಮರಾಜನೇ ತೀರ್ಮಾನಿಸಿದ. ಆದದ್ದರಿಂದ ಒಂದು ಕೈ 5 ಬೆರಳುಗಳ ಹಾಗಿರುವ ಪಾಂಡವರು ಏಕಮತದಿಂದ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಸತ್ಯ ಅಂದ್ರೆ ಇಷ್ಟೇ, ನಾವು ಆಚರಿಸುವ ಧರ್ಮ ಇರಲಿ, ನಾವು ಆಡುವ ಮಾತಿರ್ಲಿ, ನಾವು ಮಾಡುವ ಕ್ರಿಯೆ ಇರಲಿ, ಎಲ್ಲವೂ ಪರಮಾತ್ಮ ಅಂತ ಭಾವಿಸಿದವರು ನಾವು. ಆ ದೈವದ ಪಾದಸಾಕ್ಷಿಯಾಗಿ ಹೇಳಿದ ಮಾತನ್ನು ಬಿಟ್ಟುಕೊಡದೆ ನಮ್ಮ ಆಚರಣೆಯಲ್ಲಿ ನಾವು ತಪ್ಪದೆ ಶುದ್ಧ ಬುದ್ಧಿಯಿಂದ ಇದ್ರೆ ದೈವವು ನಮಗೆ ಸುಮುಖವಾಗ್ತದೆ ಅಂತ ನಮ್ಮಣ್ಣ ಹೇಳಿದ. ಹಾಗಾಗಿ ಎಷ್ಟೇ ಚಿಂತೆ ಇದ್ರೂ ಎಲ್ಲ ದೇವರ ಪಾದ ಬುಡಕ್ಕೆ ಅಂತ ಬಿಟ್ಟಿದ್ದೇವೆ. ಯಾರದು? ಕಮಲದೊಳರ್ದು ಬಿತ್ತರಳಿದಳು ಕರುಣಿಗೆ ಕಾಮುದೆಂದೆನು ಬಂದೇನಿ ಮಂದಯಾನಿ ಬಂದಯ್ಯ
ಸುಂದರಿ ಸುಗುಣಿ ಜಾಣಿ ಸುಂದರಿ ಸುಗುಣಿ ಜಾಣಿ ಬಂದೆಯ ತಂದಿದ ನನವದೀನಿ ಸುಂದರಾಗಿ ಬೀಳ್ಬೋದಿನ್ನು ಕಲ್ದಿದ ನನವದೀನಿ ಸುಂದರಾಗಿ ಬೀಳ್ಬೋದಿನ್ನು ಬಂದೆಯೇನೆ ಮಂದಯಾನಿ ಸುಂದರಿ ಸುಗುಣಿ ಜಾಣಿ ಬಂದೆಯ ಸುಭದ್ರ, ನನ್ನ ಕಣ್ಣನ್ನೇ ನಾನು ನಂಬದಾಗಿ ಹೋದೆ. ಮನಸ್ಸು ಲೆಕ್ಕ ಹಾಕ್ತಾ ಇತ್ತು ನಿನ್ನನ್ನು ಕಾಣಬೇಕು ಅಂತ. ಅದೇ ಹೇಳುವುದು, ಮನಸ್ಸಿನಲ್ಲಿ ಬಹಳ ಹತ್ತಿರ ಇದ್ದವರು ನೆನೆದಾಕ್ಷಣ ಕಣ್ಣ ಮುಂದೆ ಪ್ರಕಟರಾಗ್ತಾರೆ ಅಂತ. ಕೆಲವಾರು ವರ್ಷಗಳಿಂದ ನಿನ್ನನ್ನು ನೋಡಿದ್ದಿಲ್ಲ. ನನ್ನ ಮಗನ ಯೋಗಕ್ಷೇಮ, ನಿನ್ನವರದ್ದಾದಂತಹ ಅಭ್ಯುದಯ, ಧಾರಾವತಿಯ ವಿಚಾರ, ಇದನ್ನೆಲ್ಲ ನಾ ಚಿಂತಿಸ್ತಾ 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 ಕಾಡಲ್ಲೇ ಇದ್ದೇನೆ. ವನವಾಸ ನಿನ್ನನ್ನು ಕರ್ಕೊಂಡು ಬರಬೇಕಿತ್ತು. ಆದರೆ ನಿನ್ನ ಅಣ್ಣಂದಿರೇ ಹೇಳಿದರು, ವನವಾಸ ಎನ್ನುವುದು ದ್ರೌಪದಿಗೆ ಮಾತ್ರ ಸೀಮಿತ, ನಿಮ್ಮೊಟ್ಟಿಗೆ ಸುಮ್ಮನೆ ಯಾಕೆ 12 ವರ್ಷ ಕಳೆದು ಹೇಗೋ ಬರ್ತೀರಲ್ಲ, ಅವರ ಯೋಗಕ್ಷೇಮ ನಮಗಿರಲಿ ಅಂತ ಮಗನಾದ ಅಭಿಮನ್ಯುವನ್ನು ನಿನ್ನನ್ನು ದ್ವಾರಾವತಿಯಲ್ಲೇ ಉಳಿಸಬೇಕಾದ ಪ್ರಸಂಗ ಬಂತು. ಹೌದೇನೆ? ಗಂಡನಾದ ನನ್ನನ್ನು ಕಾಣುವುದಕ್ಕೆ ಬರುವ ಹೊತ್ತಿನಲ್ಲಿ ಸಂತೋಷವೇ ತುಂಬಿರಬೇಕಿತ್ತು ನಿನ್ನ ಮುಖಮಂಡಲದಲ್ಲಿ. ಯಾವ ಹೆಂಡತಿಯಾದರೂ ಎಷ್ಟು ದುಃಖ ಇದ್ದರೂ ಎಷ್ಟು ದುಮ್ಮಾನ ಇದ್ದರೂ ಗಂಡನನ್ನು ಕಾಣುವುದಕ್ಕೆ ಬರುವಾಗ ಸಂತೋಷದಲ್ಲೇ ಬರ್ತಾಳೆ, ಬರಬೇಕು, ಬರತಕ್ಕದ್ದು. ಅಂತಲ್ಲಿ ನನ್ನನ್ನು ಕಾಣುವುದೇ ನಿನಗೆ ಬೇಸರ ಅಂತ ಆಯ್ತೇನೆ. ನಿನ್ನ ಕಣ್ಣು ಕಣ್ಣೀರಿನಿಂದ ತುಂಬಿದೆ. ಬಹಳ ದಿವಸಗಳಿಂದ ನೀನು ಅಳುತ್ತಾ ಇದ್ದಿ ಅಂತ ನಿನ್ನ ಕಣ್ಣು ನೋಡಿದರೆ ಅರ್ಥ ಆಗ್ತದೆ. ಯಾಕೆ ಇಂತಹ ದುಃಖ, ಇಟ್ಟು ದುಮ್ಮಾನ? ಜಾಣೆಯಾದ, ಸುಗುಣೆಯಾದ, ಸುಂದರಿಯಾದ, ಪ್ರಾಜ್ಞಳಾದ ನೀನು ಹೀಗೆ ದುಃಖಿಸುವುದೇ? ಹೌದೇನೆ? ನಮ್ಮ ಮಗನಾದ ಅಭಿಮನ್ಯು ಆರೋಗ್ಯವಾಗಿದ್ದಾನೆ ತಾನೆ? ದ್ವಾರಾವತಿಯಲ್ಲಿ ಎಲ್ಲರೂ ಕ್ಷೇಮಿಗಳು ತಾನೆ? ಹಿರಿಯಣ್ಣನಾದಂತಹ ಬಲಭದ್ರ ಏನಾದರೂ ಜರೆದರೆ ನಿನ್ನ ಸಣ್ಣಣ್ಣನಾದಂತಹ ಶ್ರೀಕೃಷ್ಣ ಸ್ವಾಮಿ ಸ್ವಸ್ಥಮಾನಸನಾಗಿಯೇ ಇದ್ದಾನೆ ತಾನೆ? ಅತ್ತಿಗೇಂದ್ರಿ ಏನಾದರೂ ಬೇಡದ್ದೇ ಹೇಳಿದರೆ ದ್ವಾರಾವತಿಯಲ್ಲಿ ಬದುಕು ದುಸ್ತರವಾಯಿತೆ? ಕಟ್ಟ ಎನ್ನುವುದಕ್ಕಾಗಿ ಓಡಿ ಬಂದು ನನ್ನ ಪಾದಕ್ಕೆ ಅನತಳಾದೆಯಾ? ಗಂಡನನ್ನು ಬಿಟ್ಟಿರುವಂತಹ ಜೀವ ಯಾವತ್ತೂ ಕ್ಷೇಮವಾಗಿರುವುದಿಲ್ಲ ಅಂತ ನನಗೆ ಗೊತ್ತು. ಆದರೂ ಅಲ್ಲಿಂದಲ್ಲಿಗೆ ವಿಧಿಗೆ ತಲೆಬಾಗಿ ಬಂದದ್ದನ್ನು ಈ ರೀತಿಯಾಗಿ ಅನುಭವಿಸುವಂತ ಇಬ್ಬರು ಒಂದು ಒಪ್ಪಂದದಲ್ಲೇ ನಿನ್ನಲ್ಲಿ ನಾ ಬಿಟ್ಟು ಬಂದದ್ದು. ಯಾಕೆ? ಕಣ್ಣು ತುಂಬುತ್ತಾ ಉಂಟು, ತುಟಿ ಎದುರುತ್ತಾ ಇದೆ, ಕೈಕಾಲುಗಳು ನಡುಗುತ್ತಾ ಇದೆ, ಬಲ ಕುಂದಿದ ಹಾಗುಂಟು. ಯಾಕೆ ಸುಭದ್ರ, ಏನಾಯ್ತೆ? ಇನಿಯಾನಿ ಲಾಲಿಸಯ್ಯ ಇನಿಯನಿ ಲಾಲಿಸಯ್ಯ ಪೇಳುವಿನ ಮನಸ್ಸಿನ ಘನ ವ್ಯತೆಯ ಪೇಳುವಿನ ಮನಸ್ಸಿನ ಘನ ವ್ಯತೆಯ ಲಾಲಿಸಯ್ಯ ಧನಪತಿ ತನಯನನ್ನು ಬಚ್ಚಿಟ್ಟುಕೊಂಡು ಧನ ಮೋಸವಾಯ್ತಿನ್ನೇನು ಧನಪತಿ ತನಯನನ್ನು ಬಚ್ಚಿಟ್ಟುಕೊಂಡು ಧನ ಮೋಸವಾಯ್ತಿನ್ನೇನು ಇನಿಯ ಲಾಲಿಸಯ್ಯ
ಏನು ಸುಭದ್ರ? ಯಾರೋ ಒಬ್ಬ ವ್ಯಕ್ತಿಯ ಮನಸ್ಸಿನ ಅದನ್ನು ಸೂಚಿಸ್ತದೆ ಅಂತ. ಹೌದು, ಯಾರ್ಯಾರದೋ ಮನಸ್ಸಿನ ಒಳಗೆ ಏನೋ ಇದೆ ಎನ್ನುವುದು ಅವರ ಮುಖ ನೋಡಿದಾಗ ಅರ್ಥವಾಗ್ತದಂತೆ. ನಿಜ. ಆದ್ರೆ ನಾನು ಹಾಗಲ್ವಲ್ಲ ಸ್ವಾಮಿ. ನಿಮಗೆ ನನ್ನ ಮನದನ್ನೇ, ನನ್ನ ಹೃದಯೇಶ್ವರಿ ನೀನು. ಸಂಸಾರ ನಡೆಸಿದವರು ನಾವು. ನೀನು ಎಲ್ಲೇ ಇದ್ದರೂ ನಿನ್ನ ಮನಸ್ಸು ಹೇಗೆ ಅಂತ ನನಗೆ ಕಾಣದೇ ಗೊತ್ತಾಗಬೇಕು. ನಿಜ. ಕಂಡ ಮೇಲೆಯೂ ಗೊತ್ತಾಗಲಿಲ್ಲ ಅಂತಾದ್ರೆ ನಾನು ಗಂಡನೇ. ಸ್ವಾಮಿ ನಿನಗೆ ಚಿಂತೆ ಇದೆ ಎನ್ನುವುದು ಸ್ಪಷ್ಟ. ಇದೆ ಸ್ವಾಮಿ. ಯಾಕಾಗಿ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ಕ್ಷೇಮವಾಗಿಯೇ ಇದ್ದಾರೆ. ನಮ್ಮ ಮಗ ಅಭಿಮನ್ಯು ಕ್ಷೇಮವಾಗಿಯೇ ಇದ್ದಾನೆ. ನನ್ನ ಕೇಳ್ತಾನ? ಕೇಳ್ತಾನೆ, ಸಮಾಧಾನ ಪಡಿಸ್ತಾನೆ. ಅದಕ್ಕಾಗಿ ನೀನು ದುಃಖಿಸಿದ್ಯಾ? ಅಲ್ಲ ಇನ್ನು ಸ್ವಾಮಿ. ಸ್ವಲ್ಪ ದಿವಸ ಇರುವುದು ಅಂತ ಹೇಳು. ಬಹಳ ಕಾಲ ಇಲ್ಲ, ವನವಾಸ ಮುಗೀತಾ ಬಂತು. ಹೇಳ್ತೇನೆ. ಆ, ಹೇಗೋ ಅವನನ್ನು ಸಮಾಧಾನ ಪಡಿಸಬಹುದು ನಾನು. ಕರ್ಕೊಂಡು ಬರ್ಬೋದಿತ್ತಲ್ಲ ಬರುವಾಗಲೇ. ಬೇಡ ಸ್ವಾಮಿ. ಆ, ನಮ್ಮ ನೋವು ನಮ್ಮ ಮಗನಿಗೆ ತಿಳಿಯುವುದು ಬೇಡ. ಕೆಲವು ಸಲ ಅಪ್ಪಮ್ಮನ ನೋವು ಮಕ್ಕಳಿಗೆ ತಿಳಿದರೆ ಬಹಳ ಕಷ್ಟ. ಸತ್ಯ. ಅವುಗಳಿಗೆ ಪೂರ್ತಿ ಅರ್ಥ ಆಗುವುದಿಲ್ಲ. ಅರ್ಧ ಆದಲ್ಲಿ ಅನರ್ಥವೇ ಹೆಚ್ಚಾಗುವುದು. ನಿಜ. ನಾವೇನು ಕ್ಷೇಮದಲ್ಲೇ ಇದ್ದೇವೆ ಸ್ವಾಮಿ. ಹಾ, ನೀವು ಸಹ ಕ್ಷೇಮವಾಗಿಯೇ ಇದ್ದೀರಿ ಅಂತ ಭಾವಿಸಿಕೊಳ್ತೇನೆ ನಾನು. ಎಲ್ಲ ದೇವರ ದಯ. ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಏನೂ ಕೊರತೆ ಇಲ್ಲ. ಸೂರ್ಯದೇವರು ಕೊಟ್ಟ ಅಕ್ಷಯ ಪಾತ್ರ ಉಂಟು. ಪಾಂಡವರು ಬಡವರು ಅಂತ ಹೇಳಿದರು, ಅದಕ್ಕೇನೂ ಕೊರತೆ ಇಲ್ಲ ನಮ್ಮಲ್ಲಿ. ದಿನವೊಂದಕ್ಕೆ ಬಹಳಷ್ಟು ಬ್ರಾಹ್ಮಣರು ನಮ್ಮೊಟ್ಟಿಗೆ ಊಟ ಮಾಡ್ತಾ ಇದ್ದಾರೆ. ಸ್ವಾಮಿ. ಆ, ಅದ್ಯಾರು ಸ್ವಾಮಿ? ಯಾರು? ನಾವು ಆಡುವ ಮಾತನ್ನು ಕದ್ದು ಕದ್ದು ಕೇಳುವವ? ಯಾರೋ ಒಬ್ಬ ಮೋಸಗಾರನ ಹಾಗೆ, ಯಾರೋ ಒಬ್ಬ ವಂಚಕನ ಹಾಗೆ ಕಾಣ್ತಾ ಇದ್ದಾನೆ. ಯಾರಮ್ಮ? ಅವ ವಂಚಕನೇ ಆಗ್ತಿದ್ರೆ ಅವನಿಗೆ ನಿನ್ನ ಮುಖವೇ ಕಾಣ್ತಿರ್ಲಿಲ್ಲ. ಮತ್ತೆ ಯಾರಮ್ಮ? ಅವ ವಂಚನೆಗೆ ಒಳಗಾದವ. ಓಹೋ. ಅವನನ್ನೊಬ್ಬ ಸಾಧು ಅಂತ ಹೇಳೋಣವೋ, ಅವನನ್ನೊಬ್ಬ ದುರದೃಷ್ಟವಂತ ಅಂತ ಹೇಳೋಣವೋ, ಅಲ್ಲ ಅವನನ್ನೊಬ್ಬ ದೌರ್ಭಾಗ್ಯವಂತ ಅಂತ ಹೇಳೋಣವೋ. ಪಾಪ ಜೀವ ಭಯದಿಂದ ತತ್ತರಿಸ್ತಾ ಇದ್ದಾನೆ. ಯಾರು ಬಂದರು, ಯಾರು ಮಾತಾಡಿದ್ರು, ನನ್ನ ಜೀವಕ್ಕೆ ಏನಾದರೂ ಆಪತ್ತು ಬಂತೋ ಅಂತ ನೋಡುದವ. ಅವನ ಹೆಸರು ಗಯ ಅಂತ, ಓ, ಕುಬೇರನ ಮಗ. ಅವನೇ ಆ ಗಯ? ನೀನು ಯಾಕೆ ಬುಸುಗುಡುವುದು? ನಿನಗೆ ಅವನ ಬಗ್ಗೆ ಗೊತ್ತಾ? ಗೊತ್ತಿದೆ ಸ್ವಾಮಿ. ಗಯನ ಬಗ್ಗೆ ಗೊತ್ತಿದೆ, ಮತ್ತೆ ಬಿಡು. ಹೇಗೆ ಗೊತ್ತಿದೆ? ಅವನಿಗೆ ಆಶ್ರಯ ಕೊಟ್ಟಿದ್ದೀರಿ ಅಂತೆ ನೀವು. ಕಾಪಾಡ್ತೇನೆ. ಗೊತ್ತಾದ ಮೇಲೆ ಅಂತೆ ಕಂತೆ ಬೇಡ. ನಾ ಕೊಟ್ಟದ್ದು ಹೌದು. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಇದು. ನೀ ಬುಸುಗುಡುವುದು, ಕಣ್ಣೀರು ಸುರಿಸುವುದು. ಏನಿಲ್ಲ ಸ್ವಾಮಿ, ನನ್ನ ಅಣ್ಣನ ವಿರೋಧಿ ಅಂತೆ ಅವನು. ಅವನಿಗೆ ನೀವು ತಿಳಿದು ಆಶ್ರಯವನ್ನು ಕೊಟ್ಟದ್ದು ತಪ್ಪಂತೆ. ಇವ ಅಣ್ಣನ ವಿರೋಧಿ ಅಲ್ಲ, ಹ, ನಿನ್ನ ಅಣ್ಣ ಇವನ ವಿರೋಧಿ. ಅದರಲ್ಲಿ ವ್ಯತ್ಯಾಸ ಉಂಟೇನು? ಇವ ವಿರೋಧಿ ಅಲ್ಲ. ಸರಿ. ಅಣ್ಣನೇ ಇವನಿಗೆ ವಿರೋಧಿ. ಹೌದು. ಈಗ ಸಿಂಹಕ್ಕೂ ಜಿಂಕೆಗೂ ವಿರೋಧ ಉಂಟು. ಹ, ಜಿಂಕೆ ಯಾವತ್ತೂ ಸಿಂಹದ ಮೇಲೆ ಬೀಳುವುದಿಲ್ಲ, ಹ. ಸಿಂಹವೇ ಜಿಂಕೆಯ ಮೇಲೆ ಬೀಳುವುದು. ಸರಿ. ಹ. ಹಾಗಿರುವಾಗ ಅಣ್ಣನಿಗೆ ಇವ ವಿರೋಧಿ ಅಲ್ಲ. ಇವನಲ್ಲಿ ವಿರೋಧ ಇಲ್ಲ, ಈಗಲೂ ಇಲ್ಲ. ಹ, ವಿರೋಧ ಉಂಟು ಅಂತಾದರೆ ಹೀಗೆ ಅಡಗುತ್ತಾನ? ಹೋ ಹೋ. ಹಾಗೆಲ್ಲ ಉಂಟು. ಸರಿ ಸ್ವಾಮಿ, ಬಹುಶಃ ಅದು ನಿನಗೆ ಗೊತ್ತಾಗ್ಲಿಕ್ಕಿಲ್ಲ, ಬಿಡು. ಗೊತ್ತಾಯ್ತು. ಈಗ ಹ್ಞೂ, ನೀವು ಹೇಳಿದ್ರಲ್ಲ, ಗೊತ್ತಾಯ್ತು. ಹೌದು. ಅವನಿಗೆ ಆಶ್ರಯ ಕೊಟ್ಟದ್ದು ತಪ್ಪಂತೆ. ಹ? ಅವನನ್ನು ಬಿಟ್ಟು ಕೊಡೋದು ಒಳ್ಳೇದಂತೆ. ಆಶಯ ಕೊಟ್ಟದ್ದು ತಪ್ಪಂತೆ, ಬಿಟ್ಟು ಕೊಡಬೇಕಂತೆ. ಈಗ ಬಿಟ್ಟು ಕೊಡದೇ ಇದ್ರೆ? ಕೊಡ್ಲಿಲ್ಲ ಅಂತ ಹೇಳಿದ್ರೆ ಹ. ಅಣ್ಣನು ಪ್ರತಿಜ್ಞೆ ಮಾಡಿದ್ದಾನೆ. ಹೌದು. ನೀವು ಬಿಟ್ಟು ಕೊಡ್ಲಿಲ್ಲ ಅಂತ ಆದ್ರೆ ಹ. ಯುದ್ಧ ಎನ್ನುವುದು ಸಂಘಟಿಸ್ತದಂತೆ. ಅಷ್ಟೇ ಅಲ್ವಾ? ತೀರ್ಮಾನ ಉಂಟಲ್ಲ, ಏನು ಇಲ್ಲ ಅಂತ ಇಲ್ಲಲ್ಲ, ನಿಲ್ಲುವುದಿಲ್ಲಲ್ಲ. ದೂರವೈಲಿತಲ್ಲ ಮಲ್ತಿ ತಾಯಾದ್ಯರೆಮ್ಮ ಪರಿಗಾಚ ಮಾಡ್ಪರಂತೆ ದುರವುಳ್ಳಿದಲ್ಲ ಮಲ್ತಿ ತಾಯಾದ್ಯರೆಮ್ಮ ಪರಿಗಾಚ ಮಾಡ್ಪರಂತೆ ಧರೆಯೊಳು ಬಲ್ಲಿದರ ಬಡವರಿಗಿದು ತರವಲ್ಲ ಸ್ಮರ ಶರೀರ. ಧರೆಯೊಳು ಬಲ್ಲಿದರ ಬಡವರಿಗಿದು ತರವಲ್ಲ ಸ್ಮರ ಶರೀರ. ಇನಿಯ ನೀಲಾನಿಸೈ ಇನಿಯ ಇನಿ
ಸಂಘಟಿಸ್ತದಂತೆ. ಹೌದಲ್ಲ, ಒಂದು ತೀರ್ಮಾನ ಉಂಟಲ್ಲ, ಅರ್ಧದಲ್ಲೇ ನಿಲ್ಲುವುದಿಲ್ಲಲ್ಲ. ಏನಾದ್ರೂ ಒಂದು ಆಗ್ಲಿಕ್ಕೆ ತೀರ್ಮಾನ ಉಂಟು, ಆಗ್ಲಿ ಹೋಗ್ಲಿ. ಆ ದುರ ಎನ್ನುವುದು ಒಳಿತಲ್ಲವಂತೆ. ಓ, ಯುದ್ಧ ಮಾಡಬಾರ್ದಂತೆ. ನೀವು ಯಾಕೆ ಮಾಡಬಾರ್ದು? ಮಾಡಿದ್ರಂತಾದ್ರೆ ದಾಯಾದಿಗಳಾದಂತಹ ಆ ಕೌರವರು ಪರಿಹಾಸ್ಯ ಮಾಡ್ತಾರಂತೆ ಸ್ವಾಮಿ, ಪರಿಹಾಸ್ಯ ಮಾಡ್ತಾರಂತೆ. ಈ ವಿಷಯ ಪ್ರಾರಂಭದಲ್ಲಿ ಗೊತ್ತಾದದ್ದು ಯಾರಿಗೆ? ನನಗೆ ಗೊತ್ತಾದ್ರೆ ಅವರೇ ನಿಲ್ಲಿಸಬೇಕಲ್ಲ ಅದನ್ನು. ಈಗ ಅವರು ನಗಾಡ್ತಾರೆ, ಇವರು ನಗಾಡ್ತಾರೆ ಅಂತ ಒಬ್ಬರಿಗೆ ಗೊತ್ತಾದ್ರೆ ಗೊತ್ತಾದವರು ಮೊದಲು ನಿಲ್ಲಿಸ್ಬೇಕು. ಹಾಗಲ್ಲ, ಹ್ಮ್ ಪರಿಹಾಸ್ಯ ಮಾಡ್ತಾರಂತೆ. ಹ್ಮ್. ಈ ಧರೆಯಲ್ಲಿ ಹ್ಮ್ ಬಲ್ಲಿದನಾದವ ಒಬ್ಬ ಹ್ಮ್ ಬಡವನಲ್ಲಿ ಹಗೆತನವನ್ನು ಕಟ್ಟಿಕೊಂಡ್ರೆ, ಹ್ಮ್ ಅಥವಾ ಬಡವನೊಬ್ಬ ಬಲ್ಲಿದನಲ್ಲಿ ಹಗೆತನವನ್ನು ಕಟ್ಟಿಕೊಂಡ್ರೆ ಹ್ಮ್ ಕೆಲವು ಲಭಿಸುವುದಿಲ್ಲವಂತೆ. ಒಂದು ಮಾತುಂಟು, ಏನು? ಬಡವನ ಕೋಪ ದವಡೆಗೆ ದವಡೆಗೆ ಮೂಲ ಮೂಲ ಅಂತ ಹೇಳಿದ್ದಾರೆ. ಬಡವರೆಲ್ಲ ದೊಡ್ಡವರೊಟ್ಟಿಗೆ ಹಗೆಯನ್ನು ಕಟ್ಟಿಕೊಳ್ಬಾರದು. ಕಟ್ಟಿಕೊಳ್ಳಬಾರದು. ಅದು ಕೆಲವು ಸಲ ಒಂದು ಮಾತುಂಟು, ಏನು? ವೈದ್ಯನಲ್ಲಿ ರೋಗಿಯಾದವ ಹಗೆ ಕಟ್ಟಿಕೊಳ್ಳಬಾರ್ದು, ಕರ್ಣಿಕನಲ್ಲಿ ಸ್ವಲ್ಪ ಜಾಗ ಇದ್ದವ ಹಾಗೆ ಕಟ್ಟಿಕೊಳ್ಳಬಾರ್ದು. ಅವ ಬರೆಯುವಾಗ ತಪ್ಪು ತಪ್ಪು ಬರದ ಅಂತ ಇದ್ರೆ ಇವನ ಜಾಗ ಎಲ್ಲ ಹೋಯ್ತು ಅಂತ ಲೆಕ್ಕ. ವೈದ್ಯರಲ್ಲಿ ನಾವು ಕೋಪ ಮಾಡಿದೆವು ಅಂತಾದರೆ ರೋಗಿ ಸಾಯದೇ ಇದ್ರು ಅವ ಸತ್ತ ಅಂತಲೇ ಲೆಕ್ಕ. ಹಾಗೊಂದು ಮಾತುಂಟು. ಈಗ ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ, ಏನು? ಬೇಸರ ಮಾಡಬೇಡ. ಇಲ್ಲ. ಇದು ನಿನಗೆ ಕೇಳುವುದಲ್ಲ, ನಾನು ಸರಿ. ಇಲ್ಲೊಂದು 2 ಶಬ್ದ ಹೇಳಿದೆಯಲ್ಲ, ಬಡವ ಮತ್ತು ಬಲ್ಲಿದ. ಬಲ್ಲಿದ. ಈಗ ಬಡವ ಯಾರು, ಬಲ್ಲಿದ ಯಾರು? ಬಡವರು ನೀವಂತೆ ಸ್ವಾಮಿ. ಯಾವುದರಲ್ಲಿ? ಈಗ ಬಡವರು ಅಂತ ಹೇಳಿದರೆ ಯಾವುದಾದ್ರೂ ಒಂದು ಮಾನ ಬೇಕಲ್ಲ, ಯಾವುದರಲ್ಲಿ ಅಂತ. ಈಗ ಒಪ್ಪೋಣ, ಹೌದಾದ್ರೂ ಒಪ್ಪೋಣ, ಬಡವರು ಅಂತ ಒಪ್ಪೋಣ, ಏನು ಅದರಲ್ಲಿ ಕೊರತೆ ಇಲ್ಲ. ಈ ಬಡತನ ಎನ್ನುವುದು ಯಾವುದರಿಂದ ಮಾನಿಸಲ್ಪಡುವುದು ಅಥವಾ ಯಾವುದರಿಂದ ತೂಗಲ್ಪಡುವುದು, ಯಾವುದರಿಂದ ಅದಕ್ಕೆ ಶುದ್ಧರಾಯಸ ಸಿಕ್ಕುವುದು? ಶ್ರೀಮಂತಿಕೆಯಲ್ಲಿಯೂ ತೂಗಬಹುದು, ಒಂದು. ಪರಾಕ್ರಮದಲ್ಲಿಯೂ ತೂಗಬಹುದು. 2. ಇದೆರಡು ಅರ್ಥದಲ್ಲಿಯೂ ಇರಬಹುದು. ಈಗ ಏನು ಪರಾಕ್ರಮದಲ್ಲಿ? ಏನು? ನಿನ್ನಣ್ಣನಾದಂತಹ ಕೃಷ್ಣ ಯಾದವ, ನಾವು ಕ್ಷತ್ರಿಯರು. ಪರಾಕ್ರಮ ಎನ್ನುವುದು ಕ್ಷತ್ರಿಯರಿಗೆ ಇರುವಂಥದ್ದು. ಶ್ರೀಮಂತಿಕೆಯಲ್ಲಿ ನಮ್ಮಲ್ಲಿ ಬಹಳಷ್ಟು ಇಲ್ಲದೆ ಇದ್ದರೂ ನಮಗೆ ಜೀವನ ಮಾಡುವುದಕ್ಕೆ ಬೇಕಾದಷ್ಟು ಈಗ ಇದೆ. ಏನೀಗ ಹಾಗೆ ಹೇಳಿ ಕಳಿಸಿದ. ಅವ ಹೇಳಿದ, ಬಿಡು, ನಿನ್ನದಲ್ಲ ಬಿಡು. ಅವ ಸಿಕ್ಕಿದ್ರೆ ನಾ ಕೇಳ್ತೇನೆ ಅವನನ್ನು. ಸರಿ, ನೀನು ಮುಂದುವರಿಸು. ಹಾಗಾಗಿ ಹ್ಞೂ ಆ ಗಯನನ್ನು ಬಿಟ್ಟು ಕೊಡುವುದೇ ಒಳಿತಂತೆ. ಸುಭದ್ರಾ, ಓ ನೀನು ನನ್ನ ಮಗುವಿನ ತಾಯಿ. ಸರಿ. ನನ್ನನ್ನೇ ನಿನ್ನ ಹೊಟ್ಟೆಯೊಳಗೆ ಪ್ರತಿರೂಪವಾಗಿ ಹೆತ್ತುಕೊಟ್ಟ ಮಹಾತಾಯಿ ನೀನು. ನಿಜ. ನನ್ನ ಜಾಯೆ ನೀನು, ನನ್ನ ಛಾಯಾನುವರ್ತಿನಿ ನೀನು, ನಿಜ ಸ್ವಾಮಿ. ನನ್ನ ಜೀವನ ಯಜ್ಞದ ಪಾಲುಗಾರ್ತಿ ನೀನು. ಸತ್ಯ. ಸುಭದ್ರಾ, ಓ ನನ್ನ ಪಟ್ಟಭದ್ರೆ ನೀನು. ನನ್ನ ಭದ್ರವಾದಂತಹ ಜೀವನ ಸೌಧದಲ್ಲಿ ನೀನು ಮಹಾಕಂಬ. ನನಗೆ ನಿನ್ನನ್ನು ಬಿಟ್ಟು ಬದುಕಿಲ್ಲ. ನೀ ಬೇಕು ಅಂತ ನನ್ನ ಬದುಕಿನಲ್ಲಿ ನಾನೇ ಆಯ್ಕೆ ಮಾಡಿದವ. ನಿನ್ನನ್ನು ಪ್ರೇಮಿಸಿ ಮದುವೆಯಾದವ ನಾನು. ಸತ್ಯ ಸ್ವಾಮಿ. ಮತ್ತೊಬ್ಬರು ನೆಂಟಸ್ತಿಕೆ ಮಾತಾಡಿದ್ದಲ್ಲ, ಮಾಡಿದ್ದಲ್ಲ. ನಿನ್ನನ್ನು ಅಂತರಂಗದಿಂದ ಪ್ರೀತಿಸಿದವ. ಪ್ರೀತಿಯಲ್ಲಿ 2 ಕ್ರಮ. ಪ್ರೀತಿಸಿ ಮದುವೆ ಆಗುವುದೊಂದು, ಮದುವೆ ಆದ ಮೇಲೆ ಪ್ರೀತಿಸುವುದು ಮತ್ತೊಂದು. ಸತ್ಯ. ನಾನು ಪ್ರೀತಿಸಿಯೂ ಮದುವೆ ಆಗಿದ್ದೇನೆ, ಮದುವೆ ಆದ ಮೇಲೆಯೂ ಪ್ರೀತಿಸಿದ್ದೇನೆ ನಿನ್ನನ್ನು. ನಿಜ ಸ್ವಾಮಿ. ನನಗೆ ಮತ್ತೊಬ್ಬರ ಅಂತೆ ಕಂತೆ ಸಂತೆ ಎಲ್ಲ ನನಗೆ ಬೇಡ. ಮತ್ತೆ ಮೆತ್ತೆಟ್ಟೆ ಮೆಣೆಮೆಂಟೆ ಸಂತೆಯಲ್ಲಿ ಮಂತೆ ಕದ್ದೆ ಅದೆಲ್ಲ ಬೇಡ ನನಗೆ. ನನಗೆ ಬೇಕಾಗಿರುವುದು ನನ್ನ ಮಗುವಿನ ತಾಯಿಯಾದ ನೀನು ಹೇಳು. ಕ್ಷತ್ರಿಯನಾಗಿ ನಾನೀಗ ಗಯನಿಗೆ ಕೊಟ್ಟಂತಹ ಮಾತನ್ನು ಹೇಗೆ ನಡೆಸಬೇಕೋ ಅಲ್ಲ ಬಿಟ್ಟು ಬಿಡಬೇಕೋ ನೀ ಹೇಳು ನನ್ನ ಹೆಂಡತಿಯಾಗಿ. ಸ್ವಾಮಿ, ಏನು ಕಡುದೈನ್ಯದಿಂದ ನಿಮ್ಮನು ಬೇಡುವೆ, ಬಿಟ್ಟು ಕೊಡಬೇಕು ಗಯನ ನಿನ್ನ. ಕಡುದೈನ್ಯದಿಂದ ನಿಮ್ಮನು ಬೇಡುವೆ, ಬಿಟ್ಟು ಕೊಡಬೇಕು ಗಯನ ಇನ್ನು. ಮೊಡೆಯನ ಭಾಷೆಯನ್ನು ಸಲಿಸಬೇಕು, ಎದರ ತಪ್ಪಿಸುವುದಿನ್ನು. ಮೊಡೆಯನ ಭಾಷೆಯನ್ನು ಸಲಿಸಬೇಕು, ಎಡರ ತಪ್ಪಿಸುವುದಿನ್ನು. ಕಡುದೈ
ಕೈ ಮುಗಿದು ಕಾಲು ಹಿಡಿದು ನಿಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ ನಾನು. ಎಷ್ಟು ಮನಸಾರೆ ನಿಮ್ಮನ್ನು ಇಷ್ಟಪಟ್ಟವಳು ನಾನು. ನೀವು ನನಗೆ ಮದುವೆ ಮಾಡಿಸಿ ಕೊಟ್ಟವು ನನ್ನ ಅಣ್ಣ. ಇದು ನೀವು ತಿಳಿದವರು. ಈ ಪ್ರಪಂಚದಲ್ಲಿ ಇಷ್ಟಪಟ್ಟದ್ದು ಸಿಗುವ ಹಾಗೆ ಮಾಡುವುದು ಪರಮಾತ್ಮನಿಗೆ ಮಾತ್ರ ಸಾಧ್ಯ ಸ್ವಾಮಿ. ಇಷ್ಟಪಟ್ಟದ್ದು ಕೊಡುವುದು ಅವನು ಮಾತ್ರ. ಈ ವಾಕ್ಯದಲ್ಲಿ ಒಂದು ಧ್ವನಿ ಇರ್ತದೆ. ಏನು? ಭಕ್ತನೊಬ್ಬ ಇಷ್ಟಪಟ್ಟದ್ದನ್ನು ತಾನು ಸೋತಾದರೂ ನಡೆಸಿಕೊಡುವುದು ಪರಮಾತ್ಮನಿಗೆ ಮಾತ್ರ ಸಾಧ್ಯ ಸ್ವಾಮಿ. ನಿನ್ನನ್ನು ಕೊಡಬೇಕು ಅಂತ ಯಾರಿಗೆ ನಿಶ್ಚಯಿಸಿದ್ದು? ಕೌರವನಿಗೆ. ನಿನ್ನನ್ನು ನಾನು ತಂದುಕೊಳ್ಳುವಾಗ ಸಹಕರಿಸಿದವ ಯಾರು? ನನ್ನಣ್ಣ. ಹೌದಲ್ಲ? ಇದು ಮುಖ್ಯ. ಹಾಗಿರುವಾಗ ತಾನು ಸೋತಾದರೂ ಭಕ್ತರು ಹೇಳಿದ್ದನ್ನು ನಡೆಸಿಕೊಡ್ಬೇಕಾದದ್ದು ಭಗವಂತನಿಗೆ ಶೀಲ ಸ್ವಭಾವ. ಸತ್ಯ ಸ್ವಾಮಿ. ಇದನ್ನೇ ಮನಗಂಡವ ನಾನು. ಅದನ್ನು ನಾನು ನಂಬಿದವಳು. ನಿಮಗೂ ಮತ್ತು ನನ್ನಣ್ಣನಿಗಿರುವ ಸಂಬಂಧ ಏನೆನ್ನುವುದನ್ನು ನಾನು ಪ್ರತ್ಯೇಕವಾಗಿ ನಿಮಗೆ ಹೇಳಬೇಕು ಅಂತ ಏನೂ ಇಲ್ಲ ಸ್ವಾಮಿ. ಒಬ್ಬರಿಗೆ ಹೇಳಿ ತೀರಿಸುವುದಕ್ಕೆ ಆಗದೇ ಇರುವ ಸಂಬಂಧ ನಮ್ಮದು. ಖಂಡಿತ ಹೌದು. ಪ್ರಾಣದ ಹಾಗೆ ನಿಮ್ಮನ್ನು ಪ್ರೀತಿಸ್ತಾನೆ. ತನ್ನ ಪ್ರಾಣವನ್ನು ಹೇಗೆ ಉಳಿಸಿಕೊಳ್ಳಬೇಕು ಅಂತ ಹಗಲು ಇರುಳು ಯೋಚನೆ ಮಾಡ್ತಾನೆ. ಇನ್ನೂ ಒಂದು ನಿನ್ನಲ್ಲಿ ಸೂಕ್ಷ್ಮ ಹೇಳ್ತೇನೆ. ಏನಣ್ಣ? ಮೊನ್ನೆ ಈಶ್ವರ ದೇವರನ್ನು ನಾನು ನೋಡಿದ್ದೆ. ನನಗೆ ಪಾಶುಪತಾಸ್ತ್ರ ಸಿಕ್ಕಿದೆ. ಆಗ ಈಶ್ವರ ದೇವರೇ ಬಾಯಿ ಬಿಟ್ಟು ಹೇಳಿದ್ದಾರೆ, ನಾನು ಏನು ಅವ ಏನು ಅಂತ. ಅದನ್ನು ನಿಮ್ಮಲ್ಲೆಲ್ಲ ಹೇಳಬೇಕಾದದ್ದಿಲ್ಲ ನಾನು, ಆದರೆ ಈಶ್ವರ ದೇವರೇ ಹೇಳಿದ್ದಾರೆ ನನಗೆ. ಅದನ್ನು ನೀವು ತಿಳಿದವರು ಅಂತ. ಭಕ್ತರಾದಂತಹ ನಾವು ಒಡೆಯನ ಭಾಷೆಯನ್ನು ನೆರವೇರಿಸಿಕೊಡ್ಬೇಕಾದ್ದು ಭಕ್ತರಾಗಿ ನಮಗೆ ಕರ್ತವ್ಯ ತಾನೇ ಅಂತ ಆದ ಮೇಲೆ ನನಗೆ ನೀವು ಒಡೆಯ, ನಮಗೆಲ್ಲರಿಗೂ ನಮ್ಮ ಅಣ್ಣನೊಡೆಯ. ಆ ದೇವರಲ್ಲಿ ಕರುಣೆ ಎನ್ನುವುದೇ ಪ್ರಧಾನವಾಗಿರ್ತದಂತೆ. ಅಂತಾದ ಮೇಲೆ ಅದನ್ನು ನಾವು ನಂಬಿದ್ದೇವೆ ಅನ್ನೋದು ಸತ್ಯ. ಆದ್ರೆ ಕೈ ಜೋಡಿಸಿ ನಿಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ. ಈಗ ನನಗೆ ಒಡೆಯ ಕೃಷ್ಣ, ನಿನಗೆ ಒಡೆಯ ಯಾರು? ನೀವು. ಈಗ ಒಡೆಯ ಮಾತನ್ನು ಪಾಲಿಸಬೇಕಲ್ಲ. ಹೌದು. ಭಕ್ತನೊಬ್ಬನ ಮಾತನ್ನು ಪಾಲಿಸಬೇಕಾದದ್ದು ಒಡೆಯನಿಗೆ ನಿಜ ಸ್ವಭಾವ. ನಾ ಹೇಳಿದ್ದನವನ್ನು ಪಾಲಿಸಬೇಕಲ್ಲ. ಸರಿ ಸ್ವಾಮಿ. ಈಗ ನಿನ್ನ ಮಾತನ್ನು ನಾ ಪಾಲಿಸಬೇಕು ಅಂತಾದ್ರೆ ಅಲ್ಲಿಂದ ನನಗೆ ಸಿಕ್ಕಬೇಕಲ್ಲ. ಸರಿ. ಈಗ 3 ಹಂತ. ಅದು ಕೇಂದ್ರ, ನಾನು ನಿನಗೆ ಕೊಡುವವ. ಕೇಂದ್ರದಿಂದ ಸಿಕ್ಕಿದ್ರೆ ಇಲ್ಲಿಯೂ ಸಿಗ್ತದೆ ಸ್ವಾಮಿ. ಮಡದಿಯಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುವುದಿಷ್ಟೇ. ಏನ್ ಕೇಳ್ತಿ? ಈ ಪ್ರಕರಣ ಎನ್ನುವುದು ಇಲ್ಲಿಗೆ ನಿಲ್ಲಬೇಕು. ಯುದ್ಧ ಸಂಘಟಿಸಿದ್ರೆ ಪರಿಣಾಮದಲ್ಲಿ ಏನಾಗ್ತದೆ ಎನ್ನುವುದು ನಿಮ್ಮ ಸತಿಯಾಗಿ ನಾನು ಊಹಿಸಬಲ್ಲೆ ಸ್ವಾಮಿ, ಊಹಿಸಬಲ್ಲೆ. ಕರೆ ಜೋಡಿಸಿ ಸೆರಗೊಟ್ಟಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಏನು ಅಂತ? ಗಯನನ್ನು ಬಿಟ್ಟು ಕೊಡುವುದೇ ಸರಿ ಸ್ವಾಮಿ, ಸರಿ. ಮಾಲಿನಿ ಮಣಿ ಅನ್ಯ ಪುರುಷರಿಗೆ ಬಲಿದೊಡವು ವಿದ್ವಾಂಸರಿಗೆ ಸಭೆಯೋಳು ನೀನಿಂತಹ ಮಾತನಾಡ್ತೀಯ ಎನ್ನುವುದಾಗಿ ನನ್ನ ನಿರೀಕ್ಷೆಯಲ್ಲಿರಲಿಲ್ಲ. ನನ್ನ ಕೈ ಹಿಡಿದ ಧರ್ಮ ಸತಿಯಾಗಿ ನನಗೆ ಬೇಕಾದಂತೆ ನನ್ನ ಧರ್ಮವನ್ನು ಪರಿಪಾಲಿಸುವಲ್ಲಿ ದೇಹಾರ್ಥ ಶರೀರಿಣಿಯಾಗಿ ನೀನು ಅನುಕೂಲೆಯಾಗಿ ವರ್ತಿಸ್ತೀ ಎನ್ನುವಂತಹ ಭಾವದಲ್ಲಿ ನಿನಗೆ ಕಡೆಯ ಅವಕಾಶವನ್ನು ನಾನು ಬಿಟ್ಟುಕೊಟ್ಟೆ ಅಂತಾದ್ರೆ ನನ್ನ ಮಾನ ಹೋಗುವ ಕೆಲಸ ಮಾಡ್ತೀಯೇನೆ? ಅಜ್ಞಾಧೀಶನಾದಂತಹ ಒಬ್ಬ ಸಭಾಧ್ಯಕ್ಷ ಒಂದು ಸಭೆಯಲ್ಲಿ ಒಂದು ಮಾತನ್ನು ಹೇಳಿದ ಅಂತ ಇದ್ರೆ ಆ ಸಭೆಯಲ್ಲಿ ಆ ಮಾತು ಅವನಿಗೆ ನಡೆಯಿಸುವುದಕ್ಕೆ ಅಸಾಧ್ಯವಾದ್ರೆ ಅವ ಮತ್ತೆ ಜೀವಂತ ಉಳಿದೇನು ಪ್ರಯೋಜನ ಇಲ್ಲ ಅಂತ ಅರ್ಥ. ಕೈ ಹಿಡಿದ ಸತಿಯೇ ಅನ್ಯ ಪುರುಷರಿಗೆ ಒಲಿದು ಹೋಗ್ತಾಳೆ ಅಂತಾದ್ರೆ ಗಂಡ ಜೀವಂತ ಇದ್ದು ಪ್ರಯೋಜನ ಇಲ್ಲ ಅಂತ ಅರ್ಥ. ವಿದ್ವಾಂಸರಿಗೆ ಸಭೆಯಲ್ಲಿ ಮೌನ ಖಂಡನವಾಯಿತು ಅಂತಾದ್ರೆ ಈ ಅಪಮಾನಗಳು ಒಬ್ಬನನ್ನು ಶಸ್ತ್ರ ಇಲ್ಲದೆ ಘಾತಗೊಳಿಸುವಂತದ್ದು. ಅರ್ಥವೇ ಅರ್ಥ. ಒಬ್ಬ ಸಾಯಬೇಕು ಅಂತ ಇಲ್ಲ, ಅವ ಜೀವಂತ ಶವ
ನನ್ನ ಮಗುವಿನ ತಾಯಿಯಾಗಿ ನನ್ನ ಧ್ಯೇಯ ಧೋರಣೆ ಏನು ಎನ್ನುವುದನ್ನು ಅರ್ಥ ಮಾಡದೆ ಕೇವಲ ನನಗೆ ತಂಗಿಯಾಗಿ ದ್ವಾರಾವತಿಯ ಒಬ್ಬಾಕೆ ಪ್ರಜೆಯಾಗಿ ನಿಮ್ಮ ಮಾನವೇ ದೊಡ್ಡದು ಎನ್ನುವಂತಹ ಭಾವದಲ್ಲಿ ಬಂದವಳು ನೀನು. ಏನೇ ಚ್ಯುತರಹಿತನಾದಂತಹ ಚ್ಯುತರ ಬಗ್ಗೆ ನಾನೇನು ತಿಳಿಯದೇ ಇದ್ದವನಲ್ಲ ತಿಳ್ಕೋ. ಅಂತಹ ಚ್ಯುತನಿಗೆ ಈ ದೇಹದಲ್ಲಿ ಪ್ರಾಣ ಯಾವತ್ತಿನ ತನಕ ಉಂಟೋ, ಈ ಶರೀರದಲ್ಲಿ ವಾಯು ಸಂಚಾರ ಯಾವತ್ತಿನ ತನಕ ಆಗ್ತದೋ ಅಲ್ಲಿಯವರೆಗೆ ಪಾರ್ಥನಾಗಿಯೇ ಬದುಕುತ್ತಾರೆ. ಹೇಳಿದ ಮಾತನ್ನು ಬಿಟ್ಟುಕೊಟ್ಟು ಬದುಕಬೇಕು ಎನ್ನುವಂತಹ ಜಾಯಮಾನ ನನ್ನದ್ದು ಅಲ್ಲ. ಉಗುಳಿದ ಉಚ್ಚಿಷ್ಟವನ್ನು ಯಾವ ಕಾಲಕ್ಕೂ ರುಚಿ ಉಂಟು ಅಂತ ಮತ್ತೊಮ್ಮೆ ಬಾಯಿಗಿಕ್ಕಿಕೊಳ್ಳುವಂತಹ ಸ್ವಭಾವ ಶಾಸ್ತ್ರದ್ದು ಅಲ್ಲ. ನಿನಗೆ ಬೇಕಾಗಿರುವುದು ಉತ್ತರ. ನಿನ್ನ ಅಣ್ಣನಲ್ಲಿ ಹೋಗಿ ಹೇಳು, ನಿನ್ನನ್ನು ಇಷ್ಟು ತಯಾರು ಮಾಡಿ ಕಳಿಸಿದ್ದಾನಲ್ಲ ಅವನಲ್ಲಿ ಹೋಗಿ ಹೇಳು, ಗಯನನ್ನು ಬಿಟ್ಟು ಕೊಡುವುದಿಲ್ಲ ಅಂತ ಹೋಗಿ ದುಃಖಿಸಬೇಡ, ಕಣ್ಣೀರಿಸಬೇಡ. ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಡುವಾಗ ಕಣ್ಣು ಕಾಣುವುದಿಲ್ಲ ಸುಭದ್ರ. ನಾವು ಆಚರಿಸುವಂತಹ ಧರ್ಮಕ್ಕೆ ಘಾತ ಬೀಳುವ ಹೊತ್ತಿನಲ್ಲಿ ಎಲ್ಲ ಶೂನ್ಯವಾಗಿ ಕಾಣ್ತದೆ. ಒಂದು ನೆನಪು ಮಾಡು, ಹೇಳಿದ ಮಾತನ್ನು ಯಾವ ಕಾಲಕ್ಕೂ ಪಾಂಡವರು ಬಿಟ್ಟು ಕೊಡುವುದಿಲ್ಲ. ಗಯನಿಗೆ ನಾನು ಜೀವ ಉಳಿತೇನೆ ಅಂತ ಮಾತು ಕೊಟ್ಟದ್ದು. ದೈವಕ್ಕಾದರೂ ಉಳಿಸುವುದೇ ಧರ್ಮ ಬಿಟ್ಟರೆ ಅಳಿಸುವುದಲ್ಲ. ಈ ಲೋಕದಲ್ಲಿ ದೈವ ಕಾಯುವುದಕ್ಕೆ ಇರುವುದೇ ಬಿಟ್ಟರೆ ಭಕ್ಷಿಸುವುದಕ್ಕೆ ಇರುವಂಥದ್ದಲ್ಲ. ಹೇಳಿ ಕೇಳಿ ಇದರ ಮೂಲವನ್ನು ಶೋಧಿಸಿದರೆ ಈ ಹುಡುಗನಿಂದ ಒಂದು ತಪ್ಪಾಗಿದೆ ಅಂತ ಒಂದು ಸುದ್ದಿ ಸುಳಿಯುತ್ತದೆ. ಇವ ಏರಿದ ಕುದುರೆಯ ಬೆವರು ಅವನ ಅರ್ಘ್ಯ ಜಲಕ್ಕೆ ಬಿತ್ತು. ಅಲ್ಲಿಂದ ಕತೆ ಪ್ರಾರಂಭ ಆಗ್ತದೆ. ನಾನೊಂದು ಮಾತು ಕೇಳಲೆ, ಏನು ಸ್ವಾಮಿ? ಸಾಮಾನ್ಯ ಕುದುರೆ ಬೆವರುವುದೇ ಇಲ್ಲ. ಕುದುರೆ ಬೆವರಿತು ಅಂತಾದರೆ ಮತ್ತದು ಬದುಕುವುದಿಲ್ಲ ಅಂತ ಅರ್ಥ. ಪ್ರಶ್ನೆ, ಸಂಶಯಕ್ಕೆ ಇದು ಅವಕಾಶ. ವಾಯುಮಾರ್ಗದಿಂದ ಮೇಲೆ ಹೋಗುವಂತಹ ಕುದುರೆ ಬೆವರಿದ್ರೆ ಕೆಳಗೆ ಬೀಳುತ್ತದ ಅಂತ ಎರಡನೇದು. ಕೃಷ್ಣನ ಅರ್ಘ್ಯ ಜಲ ಕೆಟ್ಟಿತು ಅಂತಾದರೆ ಕೊಲ್ಲುವುದಕ್ಕೆ 8 ದಿನ ಬೇಕಾ ಎನ್ನುವುದು ಮತ್ತೊಂದು. ಅವ ಎಲ್ಲಿದ್ದಾನೆ ಅಂತ ಹುಡುಕಲಿಕ್ಕೆ 8 ದಿನ ಬೇಕಾ ಎನ್ನುವುದು ನಂತರದ್ದು. ಅವನ ಹಗೆಯಾದ ಈ ಗಯ ನನ್ನಲ್ಲಿಗೆ ಬರಲಿಕ್ಕೆ ನಾರದರ ಪ್ರೇರೇಪಣೆ ಎನ್ನುವುದು ಮಗದೊಂದು. ಹೇಳಿದವಳು ಲೋಕಮಾತೆಯಾದ ಗಿರಿಜಾದೇವಿ ಕೈಲಾಸಕ್ಕೆ ಹೋಗಿದ್ದಾನೆ ಇವ. ಇಷ್ಟು ಮಂದಿಗಳ ಪಾತ್ರ ಉಂಟು ಇದರಲ್ಲಿ. ಇನ್ನು ಬಿಡಿಸಿದರೆ ಬಹಳ ಪಾತ್ರ ಉಂಟು. ಬೇಡ, ಇಷ್ಟು ಸಾಕು ನಮಗೆ. ನಾರದರು ಯಾರು ಜನ? ಕೃಷ್ಣನದ್ದೇ ಹೌದು ಅಂತಾದರೆ ಕೃಷ್ಣನ ಜನವೇ ನನ್ನಲ್ಲಿಗೆ ಯಾಕೆ ಕಳಿಸಿದ್ದು? ಏನೋ ಒಂದುಂಟು. ನಮ್ಮ ಕ್ಷಾತ್ರವನ್ನು ಮರೆಯಬಾರದು ಅಂತಲೂ ಇರಬಹುದು. ಆದರೆ ಇದು ಭಾವಕ್ಕೆ ವಿಚಾರವಲ್ಲ, ಇದು ತರ್ಕಕ್ಕೆ ಮಾತ್ರ ವಿಚಾರ. ಭಾವಕಿಯಾದ ನಿನ್ನನ್ನು ಭಾವ ಸಂಬಂಧದಲ್ಲಿ ಮಾತಾಡಿಸುವುದಿದ್ರೆ ನೀ ದುಃಖಿಸಬೇಡ ಅಂತ ಹೇಳುವಲ್ಲಿ ನಿನಗೆ ಧೈರ್ಯದ ನುಡಿಗಳನ್ನು ಹೇಳುವುದಕ್ಕೆ ನನಗೆ ಸಿಕ್ಕುವುದು ವಿಷಯ ಇಷ್ಟೇ. ಏನು ಸ್ವಾಮಿ? ನಿನ್ನ ಕೊರಳಿಗೆ ಕರಿಮಣಿ ಕಟ್ಟಿಸಿದವ ಭಗವಂತನಾದ ಶ್ರೀಕೃಷ್ಣ. ಸತ್ಯ. ಮದುವೆಯಾಗುವ ಹೊತ್ತಿನಲ್ಲಿ ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಶಿವಪಾರ್ವತಿಯರ ಹಾಗೆ ಬದುಕಿ ಮಗ, ಲಕ್ಷ್ಮೀನಾರಾಯಣರಂತೆ ಜೀವನ ಮಾಡಿ ಮಕ್ಕಳೇ ಅಂತ. ಯಾಕೆ ಗೊತ್ತಾ? ಬತ್ತದೇ ಇರುವ ಸೌಭಾಗ್ಯವನ್ನು ನಿಮ್ಮ ಬದುಕಿನಲ್ಲಿ ತೈಲದೋಪಾದಿಯಲ್ಲಿ ಬೆಳಗುವುದಕ್ಕೆ ನಿಮಗೆ ಅವಕಾಶ ಇರಲಿ ಅಂತ.
ಯಾವ ಲಕ್ಷ್ಮೀನಾರಾಯಣ, ಯಾವ ಶ್ರೀಕೃಷ್ಣ ನಿನ್ನ ಕೊರಳಿಗೆ ನನ್ನ ಕೈಯಿಂದ ಮಂಗಲಸೂತ್ರವನ್ನು ಬಿಗಿಸಿದನೋ ಅವನಿಗೆ ಅದನ್ನು ಕಡಿಬೇಕು ಅಂತ ಬಂದರೆ ಈ ಲೋಕದಲ್ಲಿ ಯಾರಿಗೂ ಉಳಿಸುವುದಕ್ಕೆ ಸಾಧ್ಯ ಇಲ್ಲ. ಸುಭದ್ರ, ಅದೊಂದು ನೆನಪಿಟ್ಟುಕೋ. ದೈವಚಿತ್ತವನ್ನು ಮೀರುವುದಕ್ಕೆ ಯಾವನಿಗೂ ಸಾಧ್ಯವಾಗುವುದಿಲ್ಲ. ಎಲ್ಲದಕ್ಕೂ ಒಂದು ಕಾಲದ ಅವಧಿ ಅಂತ ಇರ್ತದೆ. ಇಷ್ಟೇ ಕಾಲ ಅಂತ ನಮ್ಮ ಹಣೆಯಲ್ಲಿ ಅಕ್ಷರ ರೂಪದಿಂದ ಬರದೇ ನಮ್ಮನ್ನು ಕೆಳಗೆ ಬಿಡುವುದು. ಕುಂಬಿನಿಗೆ ತಲೆ ಇಡುವ ಮಾನವನೊಬ್ಬ ತನ್ನ ಬದುಕಿನ ಹೊಣೆಯನ್ನು ಹೊತ್ತೇ ಬರ್ತಾನೆ. ಎಷ್ಟು ದಿವಸದ ಬಾಳ್ವೆ ಎನ್ನುವುದು ಅವನಿಗೆ ಬಿಟ್ಟರೆ ನಮಗೆಲ್ಲ ತೀರ್ಮಾನಿಸುವುದಕ್ಕೆ ಬರುವುದಿಲ್ಲ. ನಾವೆಲ್ಲ ಹುಟ್ಟಿ ಅತ್ತವರು, ಅವ ಹುಟ್ಟಿ ಅತ್ತವರ ಕಣ್ಣೀರನ್ನು ಒರೆಸಿದವ. ಇಂಥವನಿಗೆ ಮಗನಾಗ್ತಾರೆ ಎನ್ನುವುದು ಎಷ್ಟೋ ಲಕ್ಷ ವರ್ಷಗಳ ಹಿಂದೆಯೇ ಹೇಳಿದ ಮಾತುಗಳು. ಅವನ ತಂದೆ ತಾಯಿಯರು ಮಾಡಿದ ತಪಸ್ಸಿಗೆ ಅನುಗುಣವಾಗಿ ಅವ ಮಗನಾಗಿ ಹುಟ್ಟಿ ಬಂದ. ನಾವೆಲ್ಲ ಹಾಗಲ್ಲ. ಇಂಥವರ ಹೊಟ್ಟೆಯಲ್ಲೇ ಹುಟ್ಟಿ ಬರಬೇಕು ಅಂತ ನಮ್ಮ ಸಂಕಲ್ಪದಿಂದ ನಾವು ಬಂದವರಲ್ಲ. ನಾವೆಲ್ಲ ಜಾತರು, ಅವನೆಲ್ಲ ಅವತಾರಿ. ಅವನಿಗೂ ನಮಗೂ ತಾಳೆ ಹಾಕುವುದಕ್ಕೆ ಇಲ್ಲಿ ತಕ್ಕಡಿ ಇಲ್ಲವೇ? ಆದರೆ ಒಂದು ನಡೆಯುವಂತಹ ಕದನ ವ್ಯಾಪಾರ, ಒಂದು ಸಿದ್ಧಾಂತವನ್ನು ರೂಢೀಕರಿಸುವಲ್ಲಿ, ನಿರ್ಣಯಿಸುವಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಸಂಕಲ್ಪಿಸಿದ್ದಾನೋ ನನಗೆ ಗೊತ್ತಿಲ್ಲ. ಕ್ಷಾತ್ರಾಣಿಯಾದ ನೀನು ಚಿಂತಿಸು. ಯುದ್ಧದಲ್ಲಿ ನನಗೇನಾದರೂ ಅವಘಡ ಸಂಭವಿಸಿತು ಅಂತಾದರೆ ನಾನೇನು ಮಾಡಬೇಕು ಸ್ವಾಮಿ? ನೀನೇನು ಮಾಡ್ತಿ? ನಿನಗೆರಡು ದಾರಿ ಇದೆ. ಏನು? ಒಂದು ನಿನ್ನ ದೊಡ್ಡತ್ತೆಯಾದಂತಹ ಕುಂತಿದೇವಿಯ ದಾರಿ, ಇನ್ನೊಂದು ನಿನ್ನ ಸಣ್ಣತ್ತೆಯಾದಂತಹ ಮದ್ರೀದೇವಿಯ ದಾರಿ. ಕುಂತಿದೇವಿ ಮಕ್ಕಳಿಗಾಗಿ ಬದುಕಿದಳು. ಮಾದ್ರೀದೇವಿ ಗಂಡನೊಟ್ಟಿಗೆ ಸಹಗಮನವನ್ನು ಮಾಡಿದಳು. ನೀನೇನು ಮಾಡ್ತೀ ಅಂತ ಹೇಳು. ಬದುಕಿನಲ್ಲಿ ನಿಮ್ಮನ್ನು ಬಿಟ್ಟು ಬದುಕುವಂತ ಶಕ್ತಿ ನನಗೆ ಖಂಡಿತ ಇಲ್ಲ ಸ್ವಾಮಿ, ಖಂಡಿತ ಇಲ್ಲ. ನೀವೆಣಿಸಿದ ಹಾಗೆ ಯುದ್ಧ ಸಂಘಟಿಸಿದರೆ ಏನಾಗ್ತದೆ ಎನ್ನುವುದನ್ನು ನಾನು ಊಹಿಸಬಲ್ಲೆ. ಸಂತೋಷದಿಂದ ನಿಮ್ಮ ಜೊತೆ ಸಹಗಮನ ಮಾಡುವುದಕ್ಕೆ ನಾನು ಸದಾ ಸಿದ್ಧನಾಗಿದ್ದೇನೆ. ಆದ್ರೆ ನಾನು ಅದೆಲ್ಲ ಸ್ವಾಮಿ ಯೋಚನೆ ಮಾಡುವುದು. ಮತ್ತೆ ನಮ್ಮಿಬ್ಬರನ್ನೇ ನಂಬಿಕೊಂಡು ಇನ್ನೂ ಬೆಳೆಯುತ್ತಿರುವಂತಹ ನಮ್ಮ ಮಗ ಅಭಿಮನ್ಯು, ಅವನು ಏನು ಮಾಡಿದ್ದಾನೆ ಸ್ವಾಮಿ? ಅವನಿಗೆ ಯಾರು ದಿಕ್ಕು ಹೇಳಿ? ಯಾರು ದಿಕ್ಕು? ವಿಷಯ ಇಬ್ಬರೂ ಸತ್ತ ಮೇಲೆ ತಬ್ಬಲಿಯಾಗುವಂತಹ ಮಗು ಯಾರ ಕಣ್ಣೊಳ್ಳೆದು ಯಾರ ಮುಖ ಒಳ್ಳೆದು ಅಂತ ನೋಡಿ ಬದುಕುವಂತಹ ದಯನೀಯ ಪರಿಸ್ಥಿತಿ ಬಂತು ಅಂತಾದರೆ, ಹೋಗಿ ಮುಟ್ಟಿ ನಕ್ಷತ್ರ ರೂಪಗಳ ಹಾಗೆ ಪ್ರಪಂಚದಲ್ಲಿ ಕಾಣಬಹುದಾದ ನಾವು ಕೂಡ ಆ ದಯನೀಯವಾದ ಸ್ಥಿತಿಯನ್ನು ನೋಡಿದಾಗ ನಮಗೂ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲದೆ ಇರುವ ವೇದನೆಯೊಂದು ಬಂದಿದೆ. ಅದಕ್ಕಾಗಿ ಒಂದು ಕೆಲಸ ಮಾಡು ನೀನು. ಏನು ಸ್ವಾಮಿ? ಪಾಂಡವರಲ್ಲಿ ಒಬ್ಬ ಸತ್ತ ಅಂತ ಇದ್ರೆ ಮಿಕ್ಕುಳಿದ 4 ಸಾಯ್ತಾರೆ ಎನ್ನುವುದು ಖಚಿತ. ದಾರದಲ್ಲಿ ಪೋಣಿಸಿದಂತಹ ಮಾಲೆ ತುಂಡಾಯಿತು ಅಂತಾದರೆ ಜೋಡಿಸಿದ ಮುತ್ತೆಲ್ಲ ಕೆಳಗೆ ಬೀಳುವುದೇ. ಪಾಂಡವರು ಹಾಗೆ, ಒಬ್ಬ ಸತ್ತರೆ ಮತ್ತೆ 4 ಜನರಿಗೆ ಅಸ್ತಿತ್ವ ಎಲ್ಲ ಸಾಯುವುದೇ. ಹಾಗಾದರೆ ನಮ್ಮ ಮಗುವಿಗೆ ಗತಿಯಾರು? ದಿಕ್ಕೇನು? ಕಟ್ಟ ಕಡೆಯದ್ದಾಗಿ ನನ್ನ ಚಿತೆಯೇರುವ ಸಂದರ್ಭ ನಿನಗೆ ಬಂತು ಅಂತಾದರೆ ನಮ್ಮ ಮಗನಾದ ಅಭಿಮನ್ಯುವನ್ನು ನಮ್ಮಜ್ಜನಾದಂತಹ ಆಚಾರ್ಯ ಭೀಷ್ಮರ ಮಡಿಲಿಗೆ ಬಿಸಾಡಿಬಿಡು. ಬೃಹತ್ತಾದಂತಹ ವಿಶಾಲ ವೃಕ್ಷ ಅದು. ಹಸ್ತಿನಾವತಿಯಲ್ಲಿ ಹುಟ್ಟಿದ ಎಲ್ಲ ಮಕ್ಕಳಿಗೂ ಆಶ್ರಯವನ್ನು ಕೊಟ್ಟಂತಹ ತೊಡೆ ಅದು. ಆ ಜಂಗೆಯಲ್ಲಿ ನಮ್ಮ ಮಗುವಿಗೆ ಜಾಗ ಇಲ್ಲ ಅಂತ ಆಗಲಿಕ್ಕಿಲ್ಲ. ಅಲ್ಲಿಯಾದರೂ ಬದುಕಿಕೊಳ್ಳಿ ಸುಭದ್ರ. ಇಷ್ಟನ್ನು ದೃಢವಾಗಿ ತೀರ್ಮಾನಿಸು. ಮತ್ತೆ ಹೋಗಿ ನಿನ್ನಣ್ಣನಾದಂತಹ ಕೃಷ್ಣನಿಗೆ ನನ್ನ ತೀರ್ಮಾನವನ್ನು ಹೇಳು. ಸರಿ. ದುಃಖಿಸಬೇಡ, ಭಗವತಿಚ್ಛೆ. ಹೆದರಬೇಡವೇ, ಗಟ್ಟಿ ಮನಸ್ಸು ಮಾಡು. ಒಂದು ಮಾಡಿದ ದೈವವೇ 2 ಮಾಡ್ತದೆ ಅಂತ ಇದ್ರೆ ನಮಗೇನೂ ಉತ್ತರಿಸುವುದಕ್ಕಿಲ್ಲ. ಈ ರಂಗವೇ ರಂಗನದ್ದು. ರಂಗ ಹೇಳಿದ ಹಾಗೇ ನಡೆಯುವುದು, ಮತ್ತೊಬ್ಬರು ಹೇಳಿದ್ದಿಲ್ಲಿ ನಡೆಯುವುದಿಲ್ಲ. ಪ್ರಸಂಗವನ್ನು ಎಷ್ಟೊತ್ತಿಗೆ ಮುಗಿಸ್ತಾನೋ ಹೇಗೆ ಮುಗಿಸ್ತಾನೋ ರಂಗನಿಗೆ ಬಿಡೋಣ. ಆ
ಹೌದು